ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಅವ್ಯವಹಾರ ಜಿಲ್ಲಾಡಳಿತ ಸುಪರ್ದಿಯಲ್ಲಿ ಸುಗಮವಾಗಿ ಸಾಗುತ್ತಿರುವುದು ಜಿಲ್ಲೆಯ ಜನರಿಗೆ ಮತ್ತು ಕಾರ್ಮಿಕರಿಗೆ ಮಾಡಿರುವ ದೊಡ್ಡ ದ್ರೋಹ ಎಂದು ಯೂತ್ ಇಂಟೆಕ್ನ ರಾಜ್ಯಾಧ್ಯಕ್ಷ ವರುಣ್ ಕುಮಾರ್ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ 12 ತಿಂಗಳಿಂದ ಜಿಲ್ಲಾಡಳಿತ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮರಳುಗಾರಿಕೆ ಪರವಾನಗಿ ನವೀಕರಿಸದೆ ಮೀನಾಮೇಷ ಎಣಿಸುತ್ತದೆ. ಇದರಿಂದ ಅಕ್ರಮವಾಗಿ ಗ್ರಾಮೀಣ ಪ್ರದೇಶದ ಮರಳು ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿದೆ. ಇವತ್ತು ಮಂಗಳೂರು ತಾಲೂಕಿನಲ್ಲಿ ಯಾವುದೇ ಮರಳು ಸಿಗ್ತಾ ಇಲ್ಲ. ಕಟ್ಟಡ ಮತ್ತು ಮನೆ ಕಾರ್ಮಿಕರಿಗೆ ಮರಳು ಸಿಗದೆ ಮಾಲಕರು ಮತ್ತು ಕಾರ್ಮಿಕರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಎಂದ ಅವರು, ಮರಳು ಅವ್ಯವಹಾರವನ್ನ ನಿಲ್ಲಿಸಿ ಮರಳುಗಾರಿಕೆ ಆರಂಭಿಸುವಂತೆ ಆಗ್ರಹಿಸಿದರು. ಮರಳಿಲ್ಲದೆ ಕಾರ್ಮಿಕ ಜೀವನ ಅಸ್ತವ್ಯಸ್ತವಾಗಿದ್ದು, ಜಿಲ್ಲಾಧಿಕಾರಿ ಮತ್ತು ಗಣಿ ಇಲಾಖೆಯ ನಡೆಗೆ ಖಂಡನೆ ವ್ಯಕ್ತಪಡಿಸಿದರು. ನಮ್ಮ ಮಂಗಳೂರಲ್ಲಿ ಇವತ್ತು ಮರಳಿಗೆ ಸಮಸ್ಯೆ ಆಗಿದೆ ಅಂತಂದ್ರೆ ಇದ್ರ ಬಗ್ಗೆ ಆಲೋಚನೆ ಮಾಡಿ ನೋಡಿದಾಗ ಇದು ಕೂಲಂಕುಷವಾಗಿ ತಮಗೂ ತಿಳಿದಿರ್ತಕ್ಕಂಥದ್ದೇ, ಎಲ್ಲರಿಗೂ ಗೊತ್ತಾಗ್ತಕ್ಕಂಥದ್ದೇ. ಏನು CR ಝೋನ್ಗಳು, CRZ ಝೋನ್ಗಳಿಗೆ ಇವಾಗ ಏನು ರಿನ್ಯೂವಲ್ ಮಾಡಿದೆ, ಏನು ಅಕ್ರಮವಾಗಿ ಅಂದರೆ 6,000 ರೂಪಾಯಿಗೆ ಸಿಗ್ತಕ್ಕಂಥ ಮರಳು ಇವತ್ತು 20,000 ರೂಪಾಯಿಗೆ 20,000 ರೂಪಾಯಿ ಕೊಟ್ಟರೆ ಸಿಗ್ತದೆ. ಯಾಕೆ ಈ ಥರ ಮಾಡಿರೋದ್ರಿಂದ ನಮ್ಮ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರಿಗೆ ಇವತ್ತು 30ರಿಂದ 40% ಏನು ಕಾರ್ಮಿಕರಿದ್ದಾರೆ ಇಲ್ಲಿ ಮಂಗಳೂರು ಭಾಗದಲ್ಲಿ, ಏನು ಈ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ನಂಬಿಕೊಂಡು ಬದುಕ್ತಾ ಇದ್ದಾರೆ, ಆ ವರ್ಗದ ಜನಕ್ಕೆ ಎಷ್ಟು ತೊಂದರೆ ಆಗಿದೆ ಅಂತಂದರೆ ಇದನ್ನ ಯಾವ ರೀತಿ ಹೇಳೋದು, ಇದಕ್ಕೆ ಸರ್ಕಾರಕ್ಕೆ ಮನದಟ್ಟಾಗ್ತಾ ಇಲ್ವಾ? ಇಲ್ಲಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದೆಲ್ಲ? ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಯೂತ್ ಇಂಟೆಕ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಿನಕರ್ ಶೆಟ್ಟಿ, ಚಿರಂಜೀವಿ ಅಂಚನ್, ಪುನೀತ್ ಶೆಟ್ಟಿ, ಸಿದ್ದಿಕ್ ಹಸನ್ ಮೊದಲಾದವರು ಉಪಸ್ಥಿತರಿದ್ದರು.